ನಮಸ್ಕಾರ, ನಾನು ವಾಲ್ಟರ್ ನಂದಲಿಕೆ. ಇವತ್ತು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ನೀವು ನೋಡಿರ್ಬೋದು, ಅರವಿಂದ್ ಬೋಳಾರ್ ಅವರಿಗೆ ರೋಡ್ ಆಕ್ಸಿಡೆಂಟ್ ಆಗಿದೆ, ಗಂಭೀರವಾಗಿದ್ದಾರೆ, ಮತ್ತು ಚಿಂತಾಜನಕ ಸ್ಥಿತಿ ಇದೆ ಅಂತ. ಹಾಗೆ ಏನೂ ಇಲ್ಲ, ನಿಮಗೆ ಒಂದು ಕ್ಲಿಯರ್ ಪೊಸಿಷನನ್ನು ತಿಳಿಸಲಿಕ್ಕೆ ನಾವು ಹಾಸ್ಪಿಟಲ್ನಿಂದ ನಮ್ಮೊಂದಿಗೆ ಅರವಿಂದ್ ಬೋಳಾರ್ ಜೊತೆಗೆ ನಮ್ಮ ಮಂಗಳೂರಿನ ಟ್ರಾಫಿಕ್ ACP ಆದಂತಹ ಮೇಡಮ್ ಗೀತಾ ಕುಲಕರ್ಣಿ ಅವರು ಕೂಡ ಇದ್ದಾರೆ. ಯಾರು ಏನು ಹೆದರಬೇಕಂತ ಇಲ್ಲ, ನೀವು ಅರವಿಂದ್ ಬೋಳಾರ್ ಅವರಿಂದಲೇ ಕೇಳಿ ಅವರಿಗೆ ಏನಾಯಿತು ಮತ್ತು ಹೇಗಿದ್ದಾರಂತ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅರವಿಂದ್ ಬೋಳಾರ್. ನಿಜವಾಗ್ಲೂ ನನಗೆ ಆ್ಯಕ್ಸಿಡೆಂಟ್ ಆದದ್ದು ಕರೆಕ್ಟು, ಆದರೂ ಅಂಥದ್ದು ಏನೂ ಆಗಿಲ್ಲ. ಸ್ಕಿಡ್ ಆಗಿದೆ, ಸ್ಕಿಡ್ ಆಗಿ ಸ್ವಲ್ಪ ಕಾಲಿಗೆ ಏಟಾಗಿದೆ ಅಲ್ಲದೆ ಮತ್ತು ಆರೋಗ್ಯವಾಗಿದ್ದೇನೆ. ನನ್ನ ಕಣ್ಣನ್ನು ನೋಡುವಾಗ ನಿಮ್ಗೆ ಅನಿಸಿರ್ಬೋದು ಏನೂ ಆಗಿದೆ, ಏನೂ ಆಗಿಲ್ಲ. ಅದು ಇಂಜೆಕ್ಷನ್ ಕೊಟ್ಟದ್ದು ಸ್ವಲ್ಪ ರಿಯಾಕ್ಷನ್ ಆಗಿ ಹೀಗಾಗಿದೆ. ನೀವೆಲ್ಲರೂ ನನ್ನನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ, ಹಾಗೆ ನಿಮ್ಮ ಆಶೀರ್ವಾದದಿಂದ ನನಗೆ ಏನೂ ಆಗಲಿಲ್ಲ ಅಂತ ಅಂದ್ಕೊಳ್ತಾ ಇದ್ದೇನೆ. ಅದು ನಾನು ಡ್ರೈವಿಂಗ್ ಮಾಡುವ ಸಮಯದಲ್ಲಿ ನನ್ನ ತಲೆಯಲ್ಲಿ ಹೆಲ್ಮೆಟ್ ಇತ್ತು. ಹೆಲ್ಮೆಟ್ ಇಲ್ಲ ಅಂತಾದರೆ ತುಂಬ ಕಷ್ಟ ಇತ್ತು. ಹೆಲ್ಮೆಟ್ ಇತ್ತಿಂದ ಸೇಫ್ ಆಗಿದ್ದೇನೆ. ನಿಮ್ಮ ಎಲ್ಲರದ್ದು ಆಶೀರ್ವಾದ ನನಗಿರಲಿ. ಎಲ್ರಿಗೂ ನಮಸ್ಕಾರ. ಅರವಿಂದ್ ಬೋಳಾರ್ ಅವರು ಚೆನ್ನಾಗಿದ್ದಾರೆ, ಏನೂ ಆಗಿಲ್ಲ. ಅವರು ಸ್ಕಿಡ್ ಆಗಿ ಬಿದ್ದಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಎಲ್ರಿಗೂ ಏನೂ ಅವ್ರಿಗೆ ತೊಂದರೆ ಆಗಿಲ್ಲ, ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. 1-2 ದಿವಸ ವಿದಿನ್ 2 ಡೇಸ್ ಅವರು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಗ್ತಾರೆ. ಒಂದು ಸಣ್ಣ ಸರ್ಜರಿ ಇದೆ. ವಿದಿನ್ 10 ಡೇಸಲ್ಲಿ ಅವರು ಮತ್ತೆ ಬ್ಯಾಕ್ ಟು ನಾರ್ಮಲ್ ಆಗ್ತಾರೆ. ನಿಮ್ಮ ಪ್ರೀತಿ ಆಶೀರ್ವಾದ ಅವರೊಂದಿಗೆ ಇರಲಿ. ಮತ್ತು ಅವರು ಹೇಳಿದಂತೆ ಪ್ರತಿಯೊಬ್ಬರು 2 ವೀಲರ್ಸ್ ಕಡ್ಡಾಯವಾಗಿ ಹೆಲ್ಮೆಟನ್ನು ಯಾಕೆ ಹಾಕಬೇಕಂತ ಅವರ ಇನ್ಸಿಡೆಂಟಿಂದ ನಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು.